ನಾನು ಯಡಿಯೂರಪ್ಪನವ್ರಿಗೆ ಹೇಳಿದೆ ರೀ, ಯಡಿಯೂರಪ್ಪನವ್ರೆ 7 ಕೆಜಿಯಿಂದ 5 ಕೆಜಿ ಮಾಡಬೇಡ್ರಿ, ಇದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಏನ್ ಮಾಡ್ಲಿ, ದುಡ್ಡಿಲ್ಲ. ನಾನು ಹೇಳಿದೆ ನೀವು ಸ್ವಲ್ಪ ಲೂಟಿ ಹೊಡೆಯೋದು ಕಮ್ಮಿ ಮಾಡ್ಬಿಡ್ರಿ, ಎಲ್ಲ ಕೊಡಬಹುದು ಅಂತ ಹೇಳಿದೆ. 10 ಕೆಜಿ ಬೇಕೋ ಬೇಡ, ಬೇಕೋ ಬೇಡ? ನಮ್ಮ ಮೇಲೆ ನಂಬಿಕೆ ಇದೆಯಲ್ವಾ? ನಮ್ಮ ಮೇಲೆ ವಿಶ್ವಾಸ ಇದೆಯಲ್ವಾ? ಹಾಗಿದ್ರೆ ಎಲ್ಲ ಬಿಜೆಪಿಗೆ ನೀವು ಓಟ್ ಹಾಕಿ, ಓಟ್ ಹಾಕ್ಸಿ. ಅಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಹಾಕ್ಸಿ. ನಾನು ಯಡಿಯೂರಪ್ಪನವ್ರಿಗೆ ಹೇಳಿದೆ ರೀ, ಯಡಿಯೂರಪ್ಪನವ್ರೆ 7 ಕೆಜಿಯಿಂದ 5 ಕೆಜಿ ಮಾಡಬೇಡ್ರಿ, ಇದು ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ. ಏನ್ ಮಾಡ್ಲಿ, ದುಡ್ಡಿಲ್ಲ.